ಬಿಗ್ ಬಾಸ್ ರೂಪೇಶ್ ಶೆಟ್ಟಿ ಹಾಗೂ ತಂಡದ ತುಳು ಚಲನಚಿತ್ರ ಜೈ ಇದರ ಟೈಟಲ್ ಅನಾವರಣ ಕಾರ್ಯಕ್ರಮ ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ನಲ್ಲಿ ಜರುಗಿತು. ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು, ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಆ ಬಳಿಕ ಮಾತನಾಡಿದಂತಹ ಸ್ಪೀಕರ್ ಯುಟಿ ಖಾದರ್ ಅವರು, ಹಿಂದೆ ತುಳು ಭಾಷೆ ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತ ಎಂಬ ಮಾತಿತ್ತು. ಆದರೆ ಇಂದು ತುಳು ರಂಗಭೂಮಿ ಮತ್ತು ಸಿನಿಮಾ ರಂಗದಿಂದಾಗಿ ವಿದೇಶಗಳಲ್ಲೂ ತುಳು ಭಾಷೆ ಪ್ರಚಾರವಾಗ್ತಾ ಇದೆ. ರೂಪೇಶ್ ಶೆಟ್ಟಿ ಅವರಂತಹ ಯುವಕರು ಇಂದು ತುಳು ಭಾಷೆಯ ಬೆಳವಣಿಗೆಗೆ ಶ್ರಮ ಪಡ್ತಾ ಇದ್ದಾರೆ. ಅವರಿಗೆ ಶುಭಾಶಯಗಳು. ಸಿನಿಮಾ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದು ಜನರ ಮನಗೆಲ್ಲಲಿ ಎಂದು ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಸಂಸದ ಬ್ರಿಜೇಶ್ ಚೌಟ ಅವರು ಮಾತನಾಡಿ, ತುಳು ಭಾಷೆಯ ಮೇಲೆ ಮಮತೆ ಇಟ್ಟು ಸಿನಿಮಾ ಮಾಡಿದ್ದಾರೆ. ಇಂದು ಬಿಡುಗಡೆಯಾದಂತಹ ಟೈಟಲ್ ಟೀಸರ್ ಭರವಸೆಯನ್ನು ಹುಟ್ಟಿಸುವಂತಿದೆ. ಎಲ್ಲರಿಗೂ ಶುಭವಾಗಲಿ ಎಂದು ಹೇಳಿದರು. ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ಸಿನಿಮಾದ ಟೀಸರ್ ಅದ್ಭುತವಾಗಿ ಮೂಡಿ ಬಂದಿದೆ. ಇವತ್ತು ಒನ್ಸ್ ಮೋರ್ ಎಂದರೆ ಪ್ರಯೋಜನವಿಲ್ಲ. ಸಿನಿಮಾ ಬಂದಾಗ ತುಳುವರು ಸಿನಿಮಾ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಜೈ ಹೇಳಬೇಕು, ಆಗ ಅವರ ಶ್ರಮ ಸಾರ್ಥಕ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತೆಲುಕಿದ ಬುಳ್ಳಿ ಖ್ಯಾತಿಯ ದೇವದಾಸ್ ಕಾಪಿಕಾಡ್, ಪ್ರಕಾಶ್ ಪಾಂಡೇಶ್ವರ್, ಪಮ್ಮಿ ಕುಡಿಯಲ್ ಬೈಲ್, ಪತ್ರಕರ್ತ ಬಾಳ ಜಗನ್ನಾಥ್ ಶೆಟ್ಟಿ, ಭೋಜರಾಜ್ ವಾಮಂಜೂರು, ಶರ್ಮಿಳಾ ಕಾಪಿಕಾಡ್, ತಮ್ಮ ಲಕ್ಷ್ಮಣ ಕುಮಾರ್ ಮಲ್ಲೂರು, ತಾರನಾಥ್ ಶೆಟ್ಟಿ ಬೋಳಾರ, ಪ್ರೇಮ ಶೆಟ್ಟಿ ಸ್ರತ್ಕಲ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ನಿತೇಶ್ ಶೆಟ್ಟಿ ಎಕ್ಕಾರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಜೈ ತುಳು ಸಿನಿಮಾ RS ಸಿನಿಮಾಸ್, ಶೋಲಿನ್ ಫಿಲಮ್ಸ್, ಮುಗ್ರೋಡಿ ಪ್ರೊಡಕ್ಷನ್ ಲಾಂಛನದಲ್ಲಿ ತಯಾರಾಗ್ತಾ ಇದೆ. ರೂಪೇಶ್ ಶೆಟ್ಟಿ ನಿರ್ದೇಶನದ ಸಿನಿಮಾಕ್ಕೆ ಪ್ರಸನ್ನ ಶೆಟ್ಟಿ ಬೈಲೂರು ಕಥೆ ಸಂಭಾಷಣೆಯನ್ನು ರಚಿಸಿದ್ದಾರೆ. ಮೂಜನೆಲ್ಲ ಸೇರಿದು ಪೆನ್ ಡ್ರೈವ್ ತಗೊಂಡು ಪಾಡ್ಯಾರ್ದಾണ് ಇತ್ತ ಲಾಂಚ್ ಆಪುಡು. ಎಸ್ ಗೊತ್ತಿತ್ತು ಆಡ ಇಂಚ ಬರ್ಬೇದು ಗೊತ್ತಿಲ್ಲ. ನನ್ನ ಲೈಫ್ ತುಳು ಅತನ ಓ ಫಿಲ್ಮದ ಕಾರ್ಯಕ್ರಮಕ್ಕೆ ಬೈದ ಅಂಚಾದ್ರ ದಾದ ಮನಕ್ಕೆ ಗೊತ್ತಿತ್ತು. ಖುಷಿಯಾಪನ ಸಂಗತಿ ಒಂಜೆ ತುಳು ಭಾಷೆದ ಮೆತ್ತ ಅಭಿಮಾನತೆ ಒಂದು ಮನಪಂಚಿನ ಕೆಲಸ ಖಂಡಿತವಾಗಲ ದೇವನ ಆಶೀರ್ವಾದ ಉಂಟು. ಅವೇ ಪ್ರಾಯಶಃ ಅವೇ ಒಂದು ಬಲ್ಸು ಮೂಜಿ ಪೊಲಿಟಿಷಿಯನ್ಸ್ ಆ್ಯಕ್ಚುಲ್ ಟೈಮಿಗೆ ಬರ್ಪೇರಂದಂಡ ಬಾರಿ ಬಲ್ಸ್ದ ಇದು ಅಂಚಾದ್ರೆ ಖಂಡಿತವಾಗಲ ಫಿಲ್ಮದ ಟೈಟಲ್ ಎಂಚೊಂಡ ಜೈ ಅವೇ ರೀತಿ ನೆಕ್ಕ ಪೂರೆಲ್ಲ ಜೈ ಪಾಡುವರಂತ ಪಂಪಂಚಿನ ವಿಶ್ವಾಸ ಎಂಕೊಂಡು ಮಾತೆಲ್ಲ ತುಳು ಭಾಷೆಗೋಸ್ಕರ, ರೂಪೇಶ್ ಶೆಟ್ಟಿಗೋಸ್ಕರ, ನಮ್ಮ ತುಳು ಸಿನಿಮಾಗೋಸ್ಕರ ಮಾತೆಲ್ಲ ಒಂದು ಜೋರಾದ ಇಲ್ಲೊಂದು ಫಿಲ್ಮ್ ರಿಲೀಸ್ ಆನಾಗ ಮಲ್ಲ ಜೈ ಪಾಡ್ಲೆ ಪಿಕ್ಚರ್ನ ಬಂದು ಆಶೀರ್ವಾದ ಮಾಡ್ಲೆ ಮಾತನ್ನ ಎಲ್ಲ ಕೇಳೋದಿಲ್ಲ. ಈ ಪಿಕ್ಚರ್ಗೆ ಶುಭವಾಡು ಮತ್ತು ಸೇರಿದಿನಂಚಿನ ಪಾಲ್ಪಡಿದಿನಂಚಿನ ಮಾತ ಜನರಿಗೆ ಎಡ್ಡೆವಾಡು ವಿಶೇಷವಾದ ದೇವದಾಸ್ ಕಾಪಿಗಾಡಂತೂ ಹೊರದಿನ ಏರ್ಪುರಲ್ಲೇನೋ ಗೊತ್ತಿದ್ದು ಖಂಡಿತವಾದ ತುಳು ಭಾಷೆಗೆ ತುಳು ಸಿನಿಮಾಗೆ ಮಸ್ತ್ ಭಂಗಬೈದಿನ ಮಾತುಗಳ ಈ ಫಿಲ್ಮ್ಗಳು ಇಲ್ಲಿರಂತ ವಿಶ್ವಾಸದೊಟ್ಟಿಗೆ ಈ ಫಿಲ್ಮ್ಗೆ ಎಡ್ಡಾಡೋದು ಆಶಿಸಿದೆ. ವ್ಯವಸ್ಥಿತವಾದ ನಿರೂಪಣೆ ಮಾಡ್ಕೊಂಡು ಅಂದು ರೂಪೇಶ್ ಶೆಟ್ಟಿನ ತಂಡ ಇದಕ್ಕೆ ತೋರಿಪಾದ ಕೊಡ್ತು. ನಿಜವಾದ ದಾಂಡ ನಮ್ಮ ತುಳುನಾಡು ಒಂದು ವಿಶೇಷ
ಎಂಗಳ ಭಾಗ್ಯ ಏನಿಲ್ಲ ಅಂತ ಬಂದಾಂಡ ಈ ರೀತಿಯ ಒಂದು ಸಿನಿಮಾ ನಮ್ಮ ರಾಜಕಾರಣದಲ್ಲಿ ಅಂತ ಬಂದಾಂಡ ನಿಜ ಜೀವನದ ಒಂದು ರೀತಿಯ ನಮ್ಮಲ ಒಂದು ರೀತಿಯ ಆ್ಯಕ್ಟರ್ ನಕಲಿ ಆಂಡ ಒಂದು ಸಿನಿಮಾ ಚಿತ್ರರಂಗದ ವ್ಯವಸ್ಥೆ ಒಂದು ಪ್ರತಿಭೆಯನ್ನು ತೊಲ್ಪೋಡು ಅಂದಾಂಡ ಭಾರಿ ಮಲ್ಲ ಒಂದು ಟ್ಯಾಲೆಂಟ್ ಕೊಡು ಇನಿ ಸತ್ಯವಾದ ಬಂದಾಂಡ ಅಕ್ಕ ಡಾಕ್ಟರ್ ದೇವದಾಸ್ ಕಾಪಿಕಾಡರ್ನ ರಾಜಕಾರಣಿ ಮಾಡ್ತಿನ ಒಂದು ಸ್ಟೈಲ್ ತುಣಗ ಯಾರ ಕಾದರ ಪಕ್ಕ ವಿದೇಶ ಇಲ್ಲದ ಒಂದು ಫುಲ್ಲಲ್ಲಿ ಅದಕ್ಕೆ ಆ ಪೂರ ಸಾಮರ್ಥ್ಯ ಒಂದು ಎಡ್ಡೆ ಗುಡ್ ಪರ್ಫಾರ್ಮೆನ್ಸ್ ನಿಜವಾದದ್ದು ಬಂದ ಒಂದು ಎಡ್ಡೆ ರಾಜಕಾರಣ ಒಂದು ಆ ಲುಕ್ ಆ ಸಿನಿಮಾದ ಮುಖಾಂತರ ಬೈದು ಬಕ ರೂಪೇಶ್ ಶೆಟ್ಟಿ ಆ ಬೈಕ್ ಬರ್ತದೆ ಮಂದಿನಂಚಿನ ಒಂದು ಆ ಖಾಲಿ ಈತ ಸಿನಿಮಾ ತುಣಗನೇ ನೂದೆಕ್ನುದು ಯಾನಕ್ಕೆ ಪಂಡೆ ಒನ್ಸ್ ಮೋರ್ ಆದ ಅವನು ಕುಡರ ಪಾಡ್ದೇದು ಐಕೆ ಬ್ರಿಜೇಟ್ಗೆ ಉಂಟು ಪಂಡಿಲಕ್ಕನೆ ಇನಿ ಖಾಲಿ ಒನ್ಸ್ ಮೋರ್ ಪಂಡ ಹಾಕುದು ಸಿನಿಮಾ ಬಂದಾಗ ಎಂಗಳ ಕುಟುಂಬ ಸಮೇತ ತುಳುನಾಡಿನ ಸರ್ವ ಪೂರ ಬಂಧುಗಳು ಬರ್ತದೆ ಆ ಟಾಕೀಸಿದ ಬರ್ತದೆ ನಮ್ಮ ಜೈ ಪನ್ನಡು ಐತ ಮುಖಾಂತರ ತುಳು ಸಿನಿಮಾ ರಂಗದ ಸಹಕಾರ ಮಸ್ತ್ ಕಲಾವಿದರು ಭಾರಿ ಮಲ್ಲ ರೀತಿರು ಒಂಜಿ ಎಡ್ಡೆ ಕೊಡುಗೆನು ಕೊರಪುಲಕ್ಕನ ತಾಕತ್ತಿನ ಕೊಡಲು ಇಂಚಿನ ಪ್ರತಿಭೆಲು ಮುಖ್ಯವಾಹಿನಿ ಬರೋದು ಇನಿಯಾನ UT ಖಾದರ್ ಸ್ಪೀಕರ್ ಆದ ಸಂದರ್ಭಗಳು ನಂಗೆ ಎಂಕುಪ್ಪು ಸ್ಪೀಕರ್ ಅರೆಗುಪ್ಪು ಅಶೋಕ್ ರೈಕುಲಗುಪ್ಪು ನಮ್ಮ ತುಳುನಾಡಿನ ಪೂರ ಬಡ ಕ್ಷೇತ್ರ ಆಡಿಸ್ಕೊಂಡು ಪೂರ ನಂಗೆ ಒಂದು ತುಳುಟೆ ಒಂದು ವಿಧಾನಸೌಧ ಪಾತ್ರದ ಅವಕಾಶ ದಿಕ್ಕಿನ ಯಾಪ ಅಂತ ಮೇಲೆ ಒಂದು ಸ್ಪೀಕರ್ ಆದ ಇದನ್ನು ಆರೋಗ್ಯ ಪಾತ್ರ ಆಡ್ತಾ ಅಂಚಾದ ಆದ ಸ್ಪೀಕರ್ ಆದ ಸಂದರ್ಭಗಳು ಮುರಣಿ ಒಂದು ನಮ್ಮ ಒಂದು ಪೂರ ವಿಧಾನಸೌಧ ಪೂರ ಎಲ್ಲ ಒಟ್ಟಾದ ತುಳು ಸಿನಿಮಾ ಮಾತ್ರ ಓಪುರ ಸಿನಿಮಾ ರಂಗಡೆ ಆಕ್ಟರ್ ಆದ ಬೇಲೆ ಮಲ್ಕೊಂಡು ತಂದೆ ಸ್ಕ್ರೀನ್ ಪಿರಾವುಡು ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಏರುಲೇರು ಅಕ್ಳಿಗೆ ಕಾರ್ಮಿಕ ಇಲಾಖೆ ವ್ಯವಸ್ಥೆ ಅಕ್ಳಿಗೆ ಜೋಡಣೆ ಮಾಡ್ಕೊಡು ಅಂತ ಬಂದ್ಕೊಂಡು ಬಿಲ್ ಪಾಸ್ ಆಗ್ತದೆ ಅಂಚಾದ ಏರು ಕೂಡ ಸಿನಿಮಾ ರಂಗ ಕಲಾವಿದರು ಸ್ಕ್ರೀನ್ ಮಿತ್ತು ವೇದಿಕೆ ಬರ್ತದೆ ಮಲ್ಕೊಂಡಿನ ಪರ್ಫಾರ್ಮೆನ್ಸ್ ಆಗ್ತದೆ ಆ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಎಕ್ಸೆಸಿವ್ ಆವಡಂದ ಪಿರಾವುಡು ಮಲ್ಕೊಂಡಿನ ಕೊಡುಗೆ ಕೊಟ್ಟು ಅಕ್ಳಿಗೆ ಆ ಕಾರ್ಮಿಕ ಇಲಾಖೆದ ಮುಖಾಂತರ ಅಕ್ಳಿಗೆ ಭಾರಿ ಮಲ್ಲ ಕೊಡುಗೆ ಕೊಟ್ಟು ಬಿಲ್ ಪಾಸ್ ಆಗ್ತದೆ ಅಂಚಾದ ಅವಾಗ ಎಂಕಲ್ ಸ್ಪೀಕರ್ ಅವರು ತುಳುನಾಡಿನ ಪೂರ ಶಾಸಕರ ಕುರಿತು ತುಳು ಸಿನಿಮಾ ರಂಗ ಬಗ್ಗೆ ನಮ್ಮ ಕಲಾವಿದರಿಗೆಲ್ಲ ಐಕೆ ಸೇರ್ಪಾವಡು ಒಂದು ಪಂಪಿನ ಪಾತ್ರ ಪಂತ ಐಕ ಮುಖಾಂತರ ಇನಿ ಭಾರಿ ಯಶಸ್ವಿಯಾದ ಬೇಡವನ್ನು ಐ ರಿಯಲಿ ಹ್ಯಾಟ್ಸ್ ಆಫ್ ರೂಪೇಶ್ ಯು ಹ್ಯಾವ್ ಡನ್ ವಂಡರ್ಫುಲ್ ಜಾಬ್ ಕಂಗ್ರಾಚುಲೇಷನ್ಸ್ ಆಲ್ ದ ಬೆಸ್ಟ್ ಜೈ ಪಂತನ ಪಿಕ್ಚರ್ದ ಒಂದು ಟೀಸರ್ ರಿಲೀಸ್ ಆಗಿ ಒಂದು ಕಾರ್ಯಕ್ರಮ ನನಗೆ ಬರೋಲ್ಲ ಯಾನಿಗೆ ಫಸ್ಟಿಗೆ ಆದರೂ ಬಹುಶಃ ನಮ್ಮ ತುಳು ಚಿತ್ರನೆಲ್ಲ ನಾಟಕದ ಪುದರ್ ಪೋಯಿನ ದೇವದಾಸ್ ಕಾಪಿಗಳಿದ್ದು ವಿಜಯ್ ಕುಮಾರ್ ಕೋಡಿಯಲ್ ಬೈದು ನವೀನ್ ಡಿಪ್ಪಾಡು ಇಪ್ಪಾಡು ನಮ್ಮ ಗೋವಿಂದರಾಜ್ ಇಪ್ಪಾಡು ಪ್ರಕಾಶ್ ಪಾಂಡೇಶ್ವರ್ ಇಂಚ ಮಸ್ತ್ ಜನ ತುಳು ನಿಖಿಲ್ ಮತ್ತು ಸೆಕೆಂಡ್ ಜನರೇಷನ್ದ ನಿಖಿಲ್ ರೂಪೇಶ್ ಶೆಟ್ಟಿ ಇಪ್ಪಾಡು ಬೇರೆ ಮಸ್ತ್ ಜನ ನಿಮಗೆ ಪೂರ ಅಭಿನಂದನೆ ಮಾಡ್ಬೇಕು ದಾಗೆ ಬಂದ ಒಂದು ಕಾಲಘಟ್ಟದ ತುಳು ಭಾಷೆ ಪೂರ ಮರಪ್ಪೇರು ಭಾಷೆ ನಮ್ಮ ಜಿಲ್ಲೆಗೆ ಸೀಮಿತ ಆಗ್ತಾನೆ ಬೆಂಗಳೂರು ಡೆಲ್ಲಿ ಫಾರಿನ್ ಇದನ್ನು ಪೂರ ಮರೆತು ಬಂದ ಕಾಲಘಟ್ಟ ಇತ್ತು ಇನಿ ನಮ್ಮ ಜಿಲ್ಲೆದಾಗಲು ಮಾತ್ರ ಬಾಂಬೆದಾಗಲು ಮಾತ್ರ ದುಬೈಡುಗಳ ತುಳು ಭಾಷೆ ಕಲ್ಪನೆ ಉಪಯೋಗದಿಂದ ಅವ್ರು ತುಳು ನಾಟಕ ರಂಗ ಬಹುದು ತುಳು ಚಿತ್ರರಂಗ ನೆಪವನ್ನು ಅನುಷ್ಠಪಟ್ಟು ಅದಕ್ಕೆ ಪೂರ ಕಲಾವಿದರಲ್ಲಿ ಅಭಿನಂದನೆಯನ್ನು ಮಾಡ್ತಾರೆ ಆ ಒಂದು ಭಾಷೆ ನಾವು ಜೀವ ಕೊಡ್ತೀವಿ ನಾವು ಒಂದು ಮುಖಂಡರಿಗೆ ಪೂರ ಬಂದು ಪೂರ ಅಭಿನಂದನೆ ಮಾಡಬೇಕು ಎರಡನೇದಾದ ಬಹುಶಃ ಇನಿ ಜೈ ಚಿತ್ರದ ಆ ಒಂದು ಟೀಸರ್ ಪೂರ್ವಲ್ಲ ರೂಪೇಶ್ ಶೆಟ್ಟಿ ಇಬ್ಬರು ಬಾಲಕು ಎಂಗ್ಲ ಪೂರ ಒಂದು ಖುಷಿ ಒಂದು ಹೆಮ್ಮೆ ಅಂದರೆ ರೂಪೇಶ್ ಶೆಟ್ಟಿ ನಮ್ಮ ಊರದ ಜವಣೆ ಮಕ್ಕಳನ್ನು ಪೂರ ಏರ್ಪೋರ್ಟ್ ಸೀನಿಯರ್ ಆ್ಯಕ್ಟರ್ಸ್ ಬೇಕಾಗ್ಬೋದು ಆಶೀರ್ವಾದ ಪಡೆದು ಇಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕುದರ್ಬೋದು ಎನ್ ಜಿ ಆ್ಯಕ್ಟರ್ ಎಲ್ಲ ಅಂತೇಳಿ ಆಯ್ತು ಪ್ರೊಡಕ್ಷನ್ ಇನ್ನೊಂದು ಸ್ಟೋರಿ ಫಿಟ್ ಆಗಿ ಒಂದು ನೆಟ್ ಒಂದು ಯಶಸ್ವಿ ಆದರೂ ಒಂದು ಹಂತದಲ್ಲಿ ನಮ್ಮ ತುಳುನಾಡು ಜವನಿಗೆ ಪೂರ ಒಂದು ಪುದಾರ ಕಂಡು ಒಂದು ವ್ಯಕ್ತಿತ್ವ ರೂಪೇಶ್ ಶೆಟ್ಟಿ ಆಗಿರ್ತಂದು ಈ ಒಂದು ಪಿಕ್ಚರ್ ಎಲ್ಲ ಅತ್ಯಂತ ಯಶಸ್ವಿ ಆಗೋದು ಬಹುಶಃ ನಮ್ಮ ತುಳುನಾಡಲ್ಲಿ ಮಾತ್ರ ಪೂರ ಭಾಷೆದಲ್ಲಿ ತೂದು ಅಕ್ಕಳೊಂದು ತುಳು ಕಲ್ಪವಂಚಿನ ಒಂದು ಪಿಕ್ಚರ್ ಅಂತ ಬರಡು ಬಂದೇನೆ ಕೇನಂದಿಲ್ಲ ಏನಿಲ್ಲ ನಮ್ಮ ಶಾಸಕರು ಬ್ಯಾತ ಶಾಸನ ತುಳು ಕಲ್ಪನೆ ಪ್ರಾರ್ಥನೆ ಪಡೋದಿಲ್ಲ ಅವತ್ತು ತುಂಬತನ ತುಳ್ಕೊಂತಿನ ಅವಕಾಶ ಐದರ ಈ ಒಂದು ಪಿಕ್ಚರ್ ನಿಮಗೆ ಅತ್ಯಂತ ಯಶಸ್ವಿ ಆಡು ಬಂದು ನೇಪಲ್ಲ ಪಣದಿರ್ಬೇಕು ಪಾತ್ರನಾಗ ನಮ್ಮ ರಾಜಕಾರಣಕ್ಕೂ ಕೂಡ ನಮ್ಮೆಲ್ಲ ಕೂಡ ಒಂದು ಪಿಕ್ಚರ್ ಲೆಕ್ಕನೆ ನಾನು ನಿಖಿಲ್ ಪಿಕ್ಚರ್ ಪ್ರೊಡಕ್ಷನ್ ಡೈರೆಕ್ಷನ್ ಕೂಡ ಉಂಡ ನಮ್ಮೆಲ್ಲ ಪಿಕ್ಚರ್ ಡೈರೆಕ್ಷನ್ ಪ್ರೊಡಕ್ಷನ್ ನಮ್ಮೊಂದು ಪಿಕ್ಚರ್ ನಮ್ಮ ಪಿಕ್ಚರ್ಗೆಲ್ಲ ನಿಖಿಲ ಪಿಕ್ಚರ್ ಅದು ವ್ಯತ್ಯಾಸ ಬಂದ ನಿಖಿಲ್ ಹೀರೋ ಏರು ವಿಲನ್ ಏರು ಗೊತ್ತಾಗ್ಬೋದು ನಮ್ಮ ಏರು ವಿಲನ್
ಐದಾತ್ರ ಇದಕ್ಕೆ ಪೂರ ಸೌಮ್ಯನ ಪನೊಂದಿಗೆ ಅಭಿನಂದನೆ ಮಂತದ್ದು ರೂಪೇಶ್ ಶೆಟ್ಟಿಗೆ ತಂದಗಳ ಇತ್ತಿನ ಪೂರ ಸೀನಕ್ಲಿನ ಶುಭಾಶಯ ಪಣಂದು ಎಂಕುಲು ಪೂರ ಒಟ್ಟಾದ ತುಳುನಾಡದಲ್ಲಿ ಶಾಸಕರು MP ಮಾಜಿ ಪೂರ ಒಟ್ಟಾದ ತುಳುನಾಡಿನ ಪ್ರದೇಶದಾದ ಅಭಿವೃದ್ಧಿ ಅವರು ತುಳು ಭಾಷೆದಾದ ಎಂಗಳು ಕೊಡುಗೆ ಕೊಡೋದು ಮತ್ತು ತುಳು ಜವನದ ಜನಗಳಿದಾದ ಅವರ ನೆತ್ತು ಬಡ ಕೆಲಸ ಪೂರ ಎಗೊಟ್ಟರು ಮಲ್ಪ ಪಣಂದು ನಿಗ್ಲ ಪೂರ ಸಾಕಿದ್ರೆ ಪಾತ್ರ ಅಂತವೆ. ನಮ್ಮ ತುಳು ಸಿನಿಮಾ ಅಂದರೆ ಒಂದು ಸ್ವಲ್ಪ ಏನಾದರೂ ವಿಭಿನ್ನವಾಗಿ ಜನರಿಗೆ ತಲುಪಬೇಕು ಅನ್ನೋವಂಥ ಒಂದು ವಿಚಾರವನ್ನು ಇಟ್ಕೊಂಡು ಟೈಟಲ್ ಲಾಂಚ್ ಯೂಶ್ವಲಿ ನಾವು ನಾರ್ಮಲಿ ಟೈಟ್ಲನ್ನು ಅನೌನ್ಸ್ ಮಾಡ್ತೀವಿ. ಬಟ್ ಜನರಿಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ, ಏನು ಕಥೆ ಅಥವಾ ಯಾವ ರೀತಿಯದ್ದಾಗಿರುತ್ತೆ ಕಥೆ ಅನ್ನೋವಂಥ ಒಂದು ಕ್ಯೂರಿಯಾಸಿಟಿ ಇರಲಿ ಅಂತ ನಾವು ಸಿಟಿ ಸೆಂಟರ್ ಮಾಲಲ್ಲಿ ಟೈಟಲ್ ಲಾಂಚ್ ಈವೆಂಟ್ ಅಂತ ಇಟ್ಕೊಂಡಿದ್ವಿ. ಬಟ್ ಅದು ಈ ರೇಂಜ್ಗೆ ಜನ ಬಂದು ಸಪೋರ್ಟ್ ಮಾಡಿ ಅದನ್ನು ಗೆಲ್ಲಿಸ್ತಾರೆ ಅಥವಾ ಅಷ್ಟು ಇಲ್ಲೂ ಒಂದು ತುಳು ಸಿನಿಮಾದ ಟೈಟಲ್ ಲಾಂಚ್ ಕೂಡ ಇಷ್ಟೊಂದು ಸಕ್ಸಸ್ಫುಲ್ ಆಗ್ಬೋದು ಅಂತ ಜನ ಸಪೋರ್ಟ್ ಮಾಡಿ ತೋರಿಸಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾದ ಹೆಸರು ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆ, ಜೈ ಅಂತ. ಡೆಫಿನೆಟ್ಲಿ ಟೀಸರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ಪೊಲಿಟಿಕಲ್ ಸಬ್ಜೆಕ್ಟು ಅಂತ. ಸೊ ನಾನು ಮಾಡ್ತಾ ಇರೋವಂತಹ ಮೊದಲ ಪೊಲಿಟಿಕಲ್ ಸಬ್ಜೆಕ್ಟ್ ಇದು. ಖಂಡಿತ ಒಂದು ಒಳ್ಳೆ ಕಥೆ ಇರುತ್ತೆ. ಒಂದು ತುಳು ಸಿನಿಮಾ ಅಂತ ಬಂದಾಗ ಯಾವಾಗಲೂ ಹೇಳ್ತಾರೆ ಕಥೆ ಸ್ವಲ್ಪ ಗಟ್ಟಿ ಇರೋದಿಲ್ಲ, ಕಾಮಿಡಿನೇ ಜಾಸ್ತಿ ಆಗುತ್ತೆ ಅಂತ. ಬಟ್ ಆ ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ವಿ. ಖಂಡಿತ ಸಿನಿಮಾ ಬಂದಾಗ ಎಲ್ಲರೂ ನೋಡಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಯಾರು ಜೈ ಟೀಸರ್ ನೋಡಿಲ್ಲ, ಯೂಟ್ಯೂಬಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಸಿನಿಮಾ, ಯಾವ ಥರ ಇರ್ಬೋದು ಸಿನಿಮಾ.